ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಪಡೆದ ಕರಾವಳಿಯ ಕುವರಿ ಎಂಆರ್ ಪೂವಮ್ಮ ಅವರಿಗೆ ಮಂಗಳೂರು ರೋಟರಿ ಕ್ಲಬ್ ವತಿಯಿಂದ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ನಗರದ ಲೇಡಿ ಹಿಲ್ಸ್ ಸಮೀಪದಲ್ಲಿರುವ ರೋಟರಿ ಬಾಲಭವನದಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಪಡೆದ ಕರಾವಳಿ ಕುವರಿ ಎಂಆರ್ ಪೂವಮ್ಮ ಅವರನ್ನು ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಕ್ರೀಡಾ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡಲು ಸನ್ಮಾನ ಒಂದು ಸ್ಫೂರ್ತಿದಾಯಕವಾಗಲಿದೆ ಎಂದರು. And also thanks to Krishna's uncle. He's our neighbor, so I'm very happy to say that he has been felicitated to me. So I'm very happy. Thank you, sir, for inviting me. And last but not the least, to my parents and my family, without whom I wouldn't be here. ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಎಸ್ಡಿಎಂ ಎಜುಕೇಷನಲ್ ಸೊಸೈಟಿಯ ಕಾರ್ಯದರ್ಶಿಯಾದ ಡಾಕ್ಟರ್ ಬಿ ಯಶೋವರ್ಮ ರವರು ಮಾತನಾಡಿ, ಕ್ರೀಡಾ ಚಟುವಟಿಕೆಗಳಿಗೆ ಇನ್ನಷ್ಟು ಪ್ರೋತ್ಸಾಹ ಸಿಗಬೇಕಾಗಿದೆ. ನಮ್ಮಲ್ಲಿ ಕ್ರೀಡಾ ಪ್ರತಿಭೆಗಳು ಹಲವು ಮಂದಿ ಇದ್ದಾರೆ, ಅವರಿಗೆ ಸೂಕ್ತ ವೇದಿಕೆ ಸಿಗಬೇಕಾಗಿದೆ ಅಂತ ಹೇಳಿದ್ರು. ಅವರ ಸಾಧನೆಯನ್ನ ಗೌರವಿಸುವಂತಹ ಸಂದರ್ಭವನ್ನ ಓಮನಂತ ಕ್ರೀಡಾಪಟುಗಳು ಇವತ್ತು ನಮಗೆ ಒದಗಿಸಿಕೊಡ್ತಾ ಇದ್ದಾರೆ. ನಾವು ಟಿವಿಯಲ್ಲಿ ನೋಡಿ ಆನಂದ ಪಡ್ತಾ ಇದ್ದಂತೆ ಇವತ್ತು ನೇರವಾಗಿ ಅವರನ್ನು ನೋಡಿ ಅವರನ್ನ ಇವತ್ತು ಗೌರವಿಸುವಂತಹ ಒಂದು ಸಂದರ್ಭ ನಮಗೆ ಬಂದಿರುವಂತಹದ್ದು. ಅದಕ್ಕಾಗಿ ಓಮನಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ನಾವೆಲ್ಲ ಇವತ್ತು ಓಮನಿ ಹಂತಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರನ್ನು ಗುರುತಿಸುವಂಥದ್ದು ಕೇವಲ ಆ ಪ್ರಶಸ್ತಿಗಾಗಿ ಅಲ್ಲ, ಗೋಲ್ಡ್ ಮೆಡಲ್ಗಾಗಿ ಅಲ್ಲ. ಗೋಲ್ಡ್ ಮೆಡಲ್ ಖಂಡಿತವಾಗಿಯೂ ಅದು ಗೌರವಕ್ಕೆ ಅರ್ಹತೆಯನ್ನು ಪಡೆದಿರುವಂಥದ್ದು, ಗೌರವಿಸಲೇಬೇಕಾದಂತಹ ಒಂದು ಸಂಗತಿ. ಆದರೆ ಆ ಗೋಲ್ಡ್ ಮೆಡಲ್ನ ಹಿಂದೆ ಎಂಥ ಒಂದು ಶ್ರಮ ಇದೆ ಹೇಳುವಂಥದ್ದನ್ನ ನಾವು ಗುರುತಿಸಿದಾಗ ಅದಕ್ಕೆ ಹೆಚ್ಚು ಗೌರವ ನಾವು ಕೊಡಬೇಕಾಗ್ತದೆ. ಇದೇ ವೇಳೆ ಮಂಗಳೂರು ಉತ್ತರದ ರೋಟರಿ ಕ್ಲಬ್ನ ಗೌರವ ಸದಸ್ಯರಾಗಿ ಎಂಆರ್ ಪೂವಮ್ಮ ಅಧಿಕೃತವಾಗಿ ನೇಮಕಗೊಂಡರು. ಈ ವೇಳೆ ರೋಟರಿ ಕ್ಲಬ್ನ ಅಧ್ಯಕ್ಷ ರೋಟರಿಯನ್ ಡಾಕ್ಟರ್ ಸುದರ್ಶನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.